ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಮಂಗಳೂರು ನಗರ ದಕ್ಷಿಣ ಶಾಸಕರಾದ JR ಲೋಬೋ ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದು ಬಹಳ ಮುಖ್ಯವಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದಾಗಿದೆ ಅಂತ ಅನ್ನುವಂಥದ್ದು. ಸೊ ಪ್ರವಾಸೋದ್ಯಮ ಅಂದರೆ ಒಂದು ಒಳ್ಳೆ ರಸ್ತೆ ಬೇಕು, ಒಳ್ಳೆ ದೀಪಗಳು ಬೇಕು, ರಸ್ತೆಗಳು ಅದು ಬೈಡಿ ನಗರವೇ ಜಗಜಗಮಿಸ್ತಾ ಇರಬೇಕು, ಒಂದು ಒಳ್ಳೆ ವೈಭವ ಕೂಡ ಇರಬೇಕು ನಗರಕ್ಕೆ ಅಂತ ಅನ್ನುವಂಥ. ಸೊ ಅದನ್ನು ಹೇಗೆ ತಂದುಕೊಡಬಹುದಾಗಿದೆ ಅಂತ ಅನ್ನುವಂಥದ್ರ ಬಗ್ಗೆ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ಸರಿ, ಈಗ ಬಹಳ ಮುಖ್ಯವಾಗಿ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಮ್ಮೆ ಡಾಮರ್ ರಸ್ತೆಯಲ್ಲಿದ್ದವರು ಮಳೆಗಾಲದ ಸಂದರ್ಭದಲ್ಲಿ ಡಾಮರ್ ರಸ್ತೆಗಳು ನಿಲ್ತಾನೆ ಇರ್ತಿರಲಿಲ್ಲ ಅಂತ ಅನ್ನೋದು. ಆದರೆ ಅದೇ ತಣ್ಣೀರು ಬಾವಿ ರಸ್ತೆ, ನನ್ನ ಹಳೆಯ ಸಂದರ್ಭದ ಬಹುಶಃ 15 ವರ್ಷ ಹಿಂದಿನ ತಣ್ಣೀರು ಬಾವಿ ರಸ್ತೆ ಅಂತ ಅನ್ನುವಂಥದ್ದು NMPT ಅವರು ಮಾಡಿದ ರಸ್ತೆ, ಆ ರಸ್ತೆಗೂ ಮಂಗಳೂರು ನಗರದ ಇತರೆ ರಸ್ತೆಗಳು ಹೋಲಿಕೆ ಮಾಡುವಾಗ ಆ ರಸ್ತೆ ಬಹಳ ಗಟ್ಟಿ ಮುಟ್ಟಾಗಿತ್ತು, ಬಹಳ ವರ್ಷಗಳಲ್ಲಿ ನಿಲ್ತಾ ಇತ್ತು ಅಂತ ಅನ್ನುವಂಥದ್ದು. ಅಂದರೆ ಎಲ್ಲೋ ಡಾಮರ್ ರಸ್ತೆಗಳನ್ನು ಮಾಡುವುದರಲ್ಲಿ ನಮ್ಮ ವಿಧಾನಗಳಲ್ಲಿ ತಪ್ಪಾಗಿದೆಯೋ, ಇವತ್ತು ನಾವು ಕಾಂಕ್ರೀಟ್ ರಸ್ತೆಗಳಿಗೆ ಮೊರೆ ಹೋಗಿದ್ದೇವೆ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಂದರೆ ಇವತ್ತು ಕಾಂಕ್ರೀಟ್ ರಸ್ತೆಗಳು ಮಾಡುವಾಗ ತುಂಬ ಹೀಟ್ ಆಗ್ತಾ ಇದೆ, ಅದು ರಸ್ತೆಗಳು ಕೂಡ ಕೆಲವೊಮ್ಮೆ ಉಬ್ಬು ತಬ್ಬುಗಳು ಆಗ್ತವೆ ಅಂತ ಅನ್ನುವಂಥ ಸಮಸ್ಯೆಗಳು ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಿ? ಯಾವುದೇ ಕಾಲಕ್ಕೂ ಕೂಡ ಡಾಮರ್ ರಸ್ತೆಯು ಕಾಂಕ್ರೀಟ್ ರಸ್ತೆಗಿಂತಲೂ ಒಳ್ಳೆಯದು. ತಾವು ತಣ್ಣೀರು ಬಾವಿಯ ರಸ್ತೆ ತಾವು ಹೇಳಿದ್ರಿ, ಹಾಗೇನೆ ಇನ್ನೊಂದು ರಸ್ತೆ ಕೂಡ ತಮಗೆ ನೆನಪಿರ್ಬೋದು, ನಮ್ಮ ಕುದುರೆಮುಖಕ್ಕೆ ಹೋಗ್ಲಿಕ್ಕೆ ಮಾಡಿರುವಂತ ಹಿಂದೆ ಮಾಡಿರುವಂತ ರಸ್ತೆ. ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ನಮ್ಮ ಪಡುಬಿದ್ರಿ ಕಡೆಯಿಂದ ಕುದುರೆಮುಖವರೆಗೆ ರಸ್ತೆ ಮಾಡಿ, ಇವತ್ತಿಗೂ ಚೆನ್ನಾಗಿದೆ ಆ ರಸ್ತೆ. ಈ ಬಹಳಷ್ಟು ಮಳೆ ಅಂದ್ರೆ ರಸ್ತೆಯನ್ನು ಮಾಡುವಂತ ವಿಧಾನ ಇದೆ. ಈಗ ತಣ್ಣೀರು ಬಾವಿಯಲ್ಲಿ ಹಿಂದೆ ಮಾಡಿರುವಂತ ರಸ್ತೆ ಇವತ್ತಿಗೆ ಅದನ್ನು ಕಾಂಕ್ರೀಟ್ ಮಾಡಿದ್ದಾರೆ. ಹಿಂದೆ ಮಾಡಿರುವಂತ ರಸ್ತೆ ಅದನ್ನು ಕೆಳಗಿನ ಬುಡದಿಂದ ಆರಂಭದಿಂದ ಅದನ್ನು ಕಟ್ಟಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಆರಂಭದಿಂದ ಅದನ್ನು ಏನು ಡಿಫ್ರೆಂಟ್ ಲೇಯರ್ನಲ್ಲಿ ಅದನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಕನ್ಸೋಲ್ಡೇಟ್ ಮಾಡಿ ಅದಕ್ಕೆ ಸರಿಯಾದ ಇದನ್ನು ಹಾಕಿಬಿಟ್ಟು ಜಲ್ಲಿ ಇತ್ಯಾದಿ ಹಾಕಿ ಅದನ್ನು ಟೆಕ್ನಿಕಲಿ ಬಿಲ್ಟಪ್ ಮಾಡ್ತಾರೆ. ಆ ರೀತಿ ಅದನ್ನು ಬಿಲ್ಟಪ್ ಮಾಡಿದರೆ 10-15 ವರ್ಷ ಒಂದು ರಸ್ತೆ ಏನೂ ಆಗೋದಿಲ್ಲ. ಆದರೆ ಇನ್ವೆಸ್ಟ್ಮೆಂಟ್ ಮಾತ್ರ ಹೆವಿ ಬರ್ತದೆ. ಇಲ್ಲಿ ಏನಾಗಿದೆ, ಮಂಗಳೂರು ಸಿಟಿಯಲ್ಲಿ ಒಂದು ಅಭಿಪ್ರಾಯ ಏನಂದರೆ, ಒಂದು ಹೆದರಿಕೆ ಏನಂದರೆ, ನಾವು ಟಾರ್ ರಸ್ತೆ ಮಾಡಿದ ತಕ್ಷಣ ಎಲ್ಲಕ್ಕೂ ನಾವು ಅಗೀತೀವಿ. ನಾವು ಒಂದು ಪೈಪ್ ಅನ್ಕೊಂಡು ಹೋಗುದಾದ್ರೂ ಅಗೀತೀವಿ, ಕೇಬಲ್ ಹಾಕಿದ್ರು ಅಗೀತೀವಿ. ಜನರು ಒಂದು ಚಪ್ಪರ ಹಾಕುದಾದ್ರೆ ಟಾರ್ ರಸ್ತೆಗೆ ಅಲ್ಲಿ ರಸ್ತೆ ಮಧ್ಯದಲ್ಲೇ ಒಂದು ಗೂಟ ಹೊಡೆದು ಇದು ಮಾಡ್ತಾರೆ. ಇದರಿಂದ ನಾವು ಎಷ್ಟು ಒಳ್ಳೆ ರಸ್ತೆಯನ್ನು ಮಾಡಿದ್ರೂ ಕೂಡ ಅದನ್ನು ನಾವು ಉಳಿಸ್ಕೊಳ್ಳೋದಿಲ್ಲ, ಜನರು ಉಳಿಸೋದಿಲ್ಲ, ನಾವು ಮಹಾನಗರ ಪಾಲಿಕೆಯಿಂದ ಸಹ ಅದ್ರ ಬಗ್ಗೆ ಅದಕ್ಕೋಸ್ಕರ ಆಗಾಗ ಪಾಟ್ ಹೋಲ್ಸ್ ಬೀಳ್ತವೆ. ಅದರಿಂದ ಮತ್ತೆ ಅಷ್ಟು ಖರ್ಚು ಕೂಡ ಮಾಡೋಲ್ಲ. ಇಲ್ಲ ನಾವು ಮೇಲ್ಪದರಿಗೆ ಮಾತ್ರ ಹಾಕಿಕೊಂಡು ಹೋಗಿ ಎರಡನೇದು, ನಮ್ಮ ಸಿಟಿಯ ಒಳಗಿರುವಂತಹ ಟಾರ್ ರಸ್ತೆಗಳು ಹಿಂದೆ ಮಾಡಿರುವಂತ ರಸ್ತೆಗಳು ಅದರ ಬಾಟಮ್ ಅಡಿಯಿಂದ ಆ ರೀತಿ ಬಿಲ್ಟಪ್ ಮಾಡಿ ಬಂದಿಲ್ಲ. ಹಾಗಂದ್ರೆ ಆಗಿನ ಕಾಲಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಆ ರಸ್ತೆಯನ್ನು ಮಾಡಿದೆ. ಇವತ್ತಿಗೆ ಆ ಸ್ಟ್ಯಾಂಡರ್ಡ್ ನಲ್ಲಿ ರಸ್ತೆ ಮಾಡಬೇಕಾದ್ರೆ, ಯಾಕಂದ್ರೆ ತಣ್ಣೀರು ಬಾವಿಯಲ್ಲಿ ಹಿಂದೆ ಇದ್ದ ರಸ್ತೆ ಅಂತ ಸ್ಟ್ಯಾಂಡರ್ಡ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಕೆಳಪದರವನ್ನು ಅಗಿಬೇಕು. ಅಗೆದು ರೀಸರ್ಫೇಸ್ ಮಾಡಿ ಈಗಿನ ವಾಹನಗಳಿಗೆ ಬೇಕಾಗುವಂತ ರೀತಿಯಲ್ಲಿ ರೀಬಿಲ್ಟ್ ಮಾಡಿ ಟಾರ್ ಹಾಕಿದ್ರೆ, ಮತ್ತೆ ಅದನ್ನು ಕಟ್ ಮಾಡದಿದ್ರೆ ಅಥವಾ ಅದನ್ನು ಯಾವುದೋ ಮಿಸ್ಯೂಸ್ ಮಾಡದಿದ್ರೆ ಅದು ಗಟ್ಟಿಯಾಗಿ ಖಂಡಿತವಾಗಿ 10-15 ವರ್ಷಕ್ಕೆ ಒಂದು ಬರ್ತದೆ. ನಾವು ಅದಕ್ಕೆ ಉದಾಹರಣೆ ತಣ್ಣೀರು ಬಾವಿ ಇದೆ, ರಸ್ತೆಗಳು ಇದೆ. ಒಬ್ಬರು ನೇರ ಸಂಪರ್ಕದಲ್ಲಿ. ನಮಸ್ಕಾರ, ಮಾತಾಡಿ ಸರ್. ವಾಲ್ಟರ್ ಅಂತ. ವಾಲ್ಟರ್ ಹೇಳಿ, ಮಾತಾಡಿ, ತಮ್ಮ ಅಭಿಪ್ರಾಯ. ಇದು ರಿಂಗ್ ರೋಡ್ ಮಾಡುವುದರಿಂದ ನಮ್ಗೇನು ಪ್ರವಾಸೋದ್ಯಮಕ್ಕೆ ಲಾಭ ಇಲ್ಲವಾ ಸರ್? ರಿಂಗ್ ರೋಡ್ ಇದಕ್ಕಿಂತ ಮುಂಚೆ ಒಂದ್ಸಲ ಗವರ್ಮೆಂಟ್ ರಿಂಗ್ ರೋಡ್ ಅಂತ ಮಾಡಿದ್ರು. ಈಗ ಹೊಸ ಗವರ್ಮೆಂಟ್ ಬಂದು ಕಾರ್ನಿಶ್ ರೋಡ್ ತರ ಆ ತರ ಏನೋ ಒಂದು ಹೇಳಿ ಸೇಮ್ ರಸ್ತೆಯನ್ನು ಇದರ ಮಾಡಿದ್ರೆ ಪ್ರವಾಸೋದ್ಯಮಕ್ಕೆ ಉಪಕಾರ ಆಗುದಿಲ್ವ ಅಂತ ನಂದು ಕ್ವಶನ್ ಸರ್. ಎಸ್ ಓಕೆ, ಥ್ಯಾಂಕ್ ಯು. ಅಂದರೆ ನಾನು ಹೇಳುವಂಥದ್ದು, ಈಗ ಮಂಗಳಾ ಕಾರ್ನಿಸ್ನಂಥ ಯೋಜನೆಗಳನ್ನು ಕೂಡ ಒಂದು ಸರ್ಕಾರ ಬಂದು ಮತ್ತೊಂದು ಸರ್ಕಾರ ಬಂದಾಗ ಈ ಸರ್ಕಾರಕ್ಕೆ ಆ ಯೋಜನೆಗಳು ಸರಿಯಲ್ಲ ಅಂತ ಎನಿಸುವುದು ಆಗಿದೆಯಾ? ಇಲ್ಲ. ಮಂಗಳಾ ಕಾರ್ನಿಶ್ ರಸ್ತೆ ಯೋಜನೆ ಬಹಳ ವರ್ಷದಿಂದಲೂ ಇದೆ. ಅದೊಂದು ಬಹಳ ಉತ್ತಮವಾದ ಯೋಜನೆ. ಅದು ಅನುಷ್ಠಾನ ಆದ್ರೆ ಅವರು ಹೇಳಿರೋ ಪ್ರಕಾರ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಅಭಿವೃದ್ಧಿ ಆಗುವಂತ ಅವಕಾಶಗಳು ಇವೆ. ಆದ್ರೆ ಮಂಗಳಾ ಕಾರ್ನಿಶ್ ನಾವು ಮಾಡ್ಲಿಕ್ಕೆ ಇವತ್ತಿಗೂ ಅದು ಕೈ ಬಿಡ್ಲಿಲ್ಲ, ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಟೌನ್ ಪ್ಲಾನಿಂಗ್ ಆಕ್ಟ್ ನಲ್ಲಿ ಒಂದು ಅಮೆಂಡ್ಮೆಂಟ್ ಬರಬೇಕು. TP ಸ್ಕೀಮ್ ಅಂತ, ಟೌನ್ ಪ್ಲಾನಿಂಗ್ ಸ್ಕೀಮ್ಸ್ ಅಂತ ಮಾಡಬೇಕಾಗಿದೆ. ಅಂದ್ರೆ ಅದು ಗುಜರಾತ್ ನಲ್ಲಿ ಅದು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಟೌನ್ ಪ್ಲಾನಿಂಗ್ ಸ್ಕೀಮ್ಸ್ಗಳನ್ನು ಅಂತ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ಟೌನ್ ಪ್ಲಾನಿಂಗ್ ಆಕ್ಟ್ ಅನ್ನು ಅಮೆಂಡ್ ಮಾಡಿ ನಮಗೂ ಅಂದ್ರೆ
ಎಲ್ಲಿ ಒಂದು ರಸ್ತೆ ಹೋದ್ರೆ ಅದರ ಅಕ್ಕಪಕ್ಕದಲ್ಲಿರುವಂತ ಜಾಗಗಳನ್ನು ಅದನ್ನು ಮೊದಲು ಸರೆಂಡರ್ ಮಾಡಿ ನಂತರ ಅದರ ಅವರಿಗೆ ಸಿಗುವಂತ ಏನು ಬೆನಿಫಿಟ್ಗಳು ಬರ್ತವೆ ಆ ಬೆನಿಫಿಟ್ಗೆ ಅನುಗುಣವಾಗಿ ರೀಆರ್ಗನೈಸ್ ಮಾಡಿ ಅವರಿಗೆ ವಾಪಸ್ ಕೊಡುವಂತ ವಿಚಾರಗಳು. ಅಂದ್ರೆ ಮುಂದೆ ಇರುವಂತವರಿಗೆ ಜಾಸ್ತಿ ಬೆನಿಫಿಟ್ ಸಿಗ್ತದೆ, ಒಂದು ರಸ್ತೆ ಬಂದ ತಕ್ಷಣ ಹಿಂದಿನವರಿಗೆ ಕಡಿಮೆ ಬೆನಿಫಿಟ್ ಇರ್ತದೆ. ಆ ರೀತಿ ಅಂದ್ರೆ ಒಂದು ರಸ್ತೆ ಸರ್ಕಾರ ಇಷ್ಟು ಖರ್ಚು ಮಾಡಿದಾಗ ಕೆಲವರಿಗೆ ಬೆನಿಫಿಟ್ ಆಗ್ತದೆ, ಒಳ್ಳೆ, ಕೆಲವರಿಗೆ ಆಗೋದಿಲ್ಲ. ಆದ್ರೆ ಆ ಬೆನಿಫಿಟ್ ಅದಕ್ಕೆ ಸರ್ಕಾರಕ್ಕೆ ಏನು ಇದಿದೆ, ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮಾಡದೇನೆ ಆ ಜಾಗವನ್ನು ತಕೊಂಡು ಅವರಿಗೆ ಏನು ಬೆನಿಫಿಟ್ ಬರ್ತದೆ ಅದಕ್ಕೆ ಪೂರಕವಾಗಿ ಅವರಿಗೆ ಜಾಗವನ್ನು ರೀಆರ್ಗನೈಸ್ ಮಾಡಿ ಕೊಡುವಂಥದ್ದು, ಮತ್ತೆ ಎಕ್ಸೆಸ್ ಅನ್ನು ನಾವು ಸರ್ಕಾರಕ್ಕೆ ತಗೊಂಡುಕೊಳ್ಳುವಂಥದ್ದು. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಯೋಜನೆ ಇದೆ, TP ಸ್ಕೀಮ್ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನು ನಾವು ಮೂವ್ ಮಾಡಿದ್ದೀವಿ, ಸರ್ಕಾರಕ್ಕೆ ನಾವು ಮಾಡಿದ್ದೀವಿ, ನಮ್ಮ ಮುಡೆಯಿಂದ ಮಾಡಿದ್ದೀವಿ. ಆದರೆ ಅದಕ್ಕೆ ತಿದ್ದುಪಡಿ ಬೇಕು ನಮ್ಮ ಕಾನೂನಿಗೆ. ನಾವು ಸರ್ಕಾರದ ಮೇಲೆ ನಿರಂತರವಾಗಿ ನಾನು ನಮ್ಮ ನಗರಾಭಿವೃದ್ಧಿ ಸಚಿವರಲ್ಲಿ ನಾನು ನಿರಂತರವಾಗಿ ಈ ಬಗ್ಗೆ ಚರ್ಚೆ ಮಾಡಿದೆ. ಒಂದ್ಸರಿ ಅದನ್ನು ಅಮೆಂಡ್ಮೆಂಟ್ ತಿದ್ದುಪಡಿಗೆ ತನ್ನಿ ನಾವು ಮಾಡೋಣ ಅಂತ. ಅದು ಬಾರದಿದ್ರೆ ನಮ್ಮ ಕಾರ್ನಿಶ್ ರೋಡ್ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಸಾಧ್ಯ ಇಲ್ಲ ಅಂತ ಎಲ್ಲೋ ಮಂಗಳಾ ಕಾರ್ನಿಶ್ ಕಾರಿಡಾರ್ ಯೋಜನೆ ಅನ್ನುವಂತ ಒಂದು ದೊಡ್ಡ ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು. ಹೌದು, ಒಂದು ಗುಜರಾತ್ ತಂಡ ಬಂದು ಅವರು ಪ್ಲಾನಿಂಗ್ ಅನ್ನ ಮಾಡಿಕೊಟ್ಟಿದ್ರು. ಅದು ಈಗಲೂ ಪ್ರಸ್ತಾವನೆಯಲ್ಲಿ ಅದು ಆಗ್ಬೇಕಾದ್ರೆ TP ಸ್ಕೀಮ್ ಆಗ್ಬೇಕು. TP ಸ್ಕೀಮ್ ಆಗ್ಬೇಕಾದ್ರೆ TP ಆಕ್ಟ್ ಅನ್ನು, ಟೌನ್ ಪ್ಲಾನಿಂಗ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಬೇಕು. ಯೋಜನೆ ಇದೆ, ಯೋಜನೆ ಇವತ್ತಿಗೂ ಅದು ಆ ಕಾನೂನು ತಿದ್ದುಪಡಿಗಳು ಆಗದಿದ್ರೆ, ಯಾಕಂದ್ರೆ ನಮ್ಮ ಹತ್ರ ನಮ್ಮ ನೇತ್ರಾವತಿ ಬ್ರಿಡ್ಜ್ನಿಂದ ಹಿಡಿದು ಅಲ್ಲಿ ಗುರ್ಪುರ ನದಿಯ ಬ್ರಿಡ್ಜ್ ಅದು ಅಲ್ಲಿವರೆಗೆ ಹೋಗ್ತದೆ. ಆದ್ರೆ ನಮ್ಮ ಕುಳೂರುವರೆಗೆ ಆದ್ರೂ ಕೂಡ ಅಥವಾ ಗುರ್ಪುರವರೆಗೆ ಹೋಗ್ತದೆ, ಅಲ್ಲ ಮರವೂರುವರೆಗೆ ಹೋಗ್ತದೆ. ಮರವೂರಿನಿಂದ ಮತ್ತೆ ಇನ್ನೊಂದು ಅಡ್ಯಾರನ್ನ ಸಂಪರ್ಕ ಮತ್ತೆ ಮುಂದಕ್ಕೆ. ಬಟ್ ಮರವೂರಿಗೆ ಹೋಗುದಾದ್ರೂ ಕೂಡ ಅಷ್ಟು ಜಾಗವನ್ನು ನಾವು ಅಕ್ವೈರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಕ್ವೈರ್ ಮಾಡೋದಾದ್ರೆ ನೂರಾರು ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಈ ನೂರಾರು ಕೋಟಿ ರೂಪಾಯಿ ನಾವು ಅಕ್ವೈರ್ ಮಾಡಿ ಬೆನಿಫಿಟ್ ಫಸ್ಟ್ ಇದ್ದವನಿಗೆ ಆರಾಮದಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಈ TP ಸ್ಕೀಮ್ಗಳನ್ನು ಮಾಡೋದು. ಬೆನಿಫಿಟ್ ಕೂಡ ಅವರಿಗೆ ಸಿಗ್ತದೆ, ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಖರ್ಚು ಬರೋಲ್ಲ. ಆದರೆ ಲ್ಯಾಂಡ್ ಭೂ ಸ್ವಾಧೀನತೆ ಮಾಡುವಂಥ ಅವಶ್ಯಕತೆಗಳು ರೀಆರ್ಗನೈಸ್ ಮಾಡ್ಕೊಳ್ಳೋದು ಮಾತ್ರ. ಇದರಿಂದ ನಮಗೆ ಎಕ್ಸೆಸ್ ಲ್ಯಾಂಡ್ಗಳು ಕೂಡ ಸರ್ಕಾರಕ್ಕೆ ಸಿಗ್ತವೆ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಂತ ಒಂದು ಯೋಜನೆ ಅದು ಸದ್ಯಕ್ಕೆ ಏನಾದರೂ ಆಗ್ಲಿಕ್ಕೆ ಇವತ್ತು ನಾನು ಇವತ್ತಿಗೂ ಅದನ್ನು ಚಾಲ್ತಿಯಲ್ಲಿ ಇಟ್ಟಿದ್ದೀನಿ. ಇದು ಅದು ಸುಮಾರು ಸಾರಿ ಹಲವಾರು ಸಾರಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಯೋಜನೆ ಬಗ್ಗೆ ಅದಕ್ಕೆ ಒಂದು ಸಮಿತಿಯನ್ನು ಕೂಡ ನಿರ್ಮಾಣ ಮಾಡಿದೆ ಈಗ ಸರ್ಕಾರ. ಇಲ್ಲಿ TP ಸ್ಕೀಮ್ ಅನ್ನು ಹೇಗೆ ಮಾಡಬಹುದು ಅಥವಾ ತಿದ್ದುಪಡಿಯನ್ನು ಯಾವ ರೀತಿ ಮಾಡಬಹುದು ಅಂತ ಒಂದು ನಗರಾಭಿವೃದ್ಧಿ ಸಚಿವರು ಅವರ ಇಲಾಖೆಯಲ್ಲಿ ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿ ಆ ವರದಿಯನ್ನು ತರಿಸಿದ್ದಾರೆ. ಅದರ ಬೇಸಿಸ್ ಮೇಲೆ ನಾವು ತಿದ್ದುಪಡಿಯನ್ನು ಅವರು ಕಾನೂನಿಗೆ ತರಬೇಕಾಗಿದೆ. ಆ ತಿದ್ದುಪಡಿಗಳು ಕಾನೂನಿಗೆ ಬಂದ್ರೆ ನಾವು TP ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬಹುದು. ಈ ನಮ್ಮ ಯೋಜನೆ ಮುಂದುವರಿಸಿಕೊಂಡು. ಈಗಾಗಲೇ ನಾನು ಆಗ ನೀವು ಹೇಳಿದ್ರಿ ಕೆಲವೊಂದು ವಿದ್ಯುತ್ ದೀಪಗಳ ಕೊರತೆಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಎಲ್ಲೋ ಇಂಟೀರಿಯರ್ ಆದಂಥ ಕೆಲವು ಜಾಗಗಳಲ್ಲಿ ಅನಗತ್ಯವಾದಂಥ ಜಾಗಗಳಲ್ಲೂ ಕೂಡ ವಿದ್ಯುತ್ ದೀಪಗಳು ಇರ್ತವೆ, ಆದರೆ ಬೇಕಾದಂಥ ಜಾಗಗಳಲ್ಲಿ ವಿದ್ಯುತ್ ದೀಪಗಳ ಕೊರತೆ ಇರುವಂಥದ್ದು ಅಂತ. ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ನಾವು ಈ ವಿದ್ಯುತ್ ದೀಪಗಳನ್ನು ನೋಡಬಹುದಾಗಿದೆ ಅಂತ ಅನ್ನೋದು. ಆದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರವೇಶ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ಇದನ್ನು ಪ್ಲ್ಯಾನಿಂಗನ್ನು ಸಿಟಿ ಕಾರ್ಪೊರೇಷನ್ಗಳು ಮಾಡಬೇಕಾದ್ರೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆಗೂ ಕೂಡ ಒಂದು ರೀತಿಯ ಒಂದು ಸಭೆಗಳು ಅಥವಾ ಕೋಆರ್ಡಿನೇಷನ್ ಕೂಡ ಮಾಡಬೇಕಾಗಿದೆ ಅಂತ ಅನ್ನೋದು. ಮತ್ತೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು ಸರ್, ಈಗ ಇಲ್ಲಿನ ನಗರಾಡಳಿತಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದ್ರ ಜೊತೆಗೆ ಬಹಳಷ್ಟು ಒಂದು ಸಮನ್ವಯತೆ ಕೊರತೆ ಇದೆಯಾ? ಅವರು ಹೇಳಿದ್ದನ್ನು ಇವ್ರು ಕೇಳೋದಿಲ್ವಾ, ಅಥವಾ ಇವರ ಒಂದಷ್ಟು ಬೇಡಿಕೆಗಳಿಗೆ ಅವರು ಒಪ್ತಾ ಇಲ್ಲ? ಈಗ ನಂತೂರು ಸರ್ಕಲ್ ಆಗಿರ್ಬೋದು, ಏನು ಪ್ಲಾನಿಂಗ್ ಮಾಡಬಹುದಾಗಿತ್ತು? ಆ್ಯಕ್ಚುಲಿ ಅಲ್ಲಿ ಫ್ಲೈಓವರ್ ಆಗಬೇಕಾಗಿತ್ತು, ಅಥವಾ KPT ಸರ್ಕಲ್ ಈಗಲೂ ಬ್ಲಾಕ್ ಆಗ್ತಾ ಇದೆ, ಅಲ್ಲಿ ಫ್ಲೈಓವರ್ ಮಾಡಬಹುದಾಗಿತ್ತು. ಯಾಕೆ ಈ ಪ್ಲಾನಿಂಗ್ಗಳು ಆಗಲಿಲ್ಲ ಅಂತ? ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆಯ ಮಧ್ಯದಲ್ಲಿ ಕೋಆರ್ಡಿನೇಷನ್ ಸಮನ್ವಯತೆಯ ಕೊರತೆ ಇಲ್ಲ ಅಲ್ಲಿ. ಯಾಕಂದ್ರೆ ಇಬ್ಬರದ್ದು ಕೂಡ ಕಾರ್ಯ ಕ್ಷೇತ್ರಗಳು ಬಹಳ ಸ್ಪಷ್ಟವಾಗಿದೆ, ಅದು ಸಮಸ್ಯೆ ಕಾಣ್ತಾ ಇಲ್ಲ ನನಗೆ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಸಮನ್ವಯತೆಯ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯವರು, ಈಗ ನೀವು ಹೇಳ್ತೀರಿ ನಂತೂರಿದ್ದು, ಅವ್ರು ಯಾರು ಮಾತು ಕೇಳೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರದೇ ಒಂದು ಯೋಜನೆಯಲ್ಲಿ ಹೋಗ್ತಾರೆ. ಇದರಲ್ಲಿ ನಾನು ಬಹುಶಃ ಸಂಸತ್ ಸದಸ್ಯರು ಅವರೆಲ್ಲ ಮುತುವರ್ಜಿ ವಹಿಸಲೇಬೇಕು. ಯಾಕಂದ್ರೆ ನಾವು
ಶಾಸಕರು ನಮ್ಮದು ರಾಜ್ಯ ಮಟ್ಟದಲ್ಲಿ ಏನಾದರೂ ಆಗಿದ್ರೆ ಮಾಡ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಅವರು ನಾವು ಏನು ಹೇಳಿದ್ರೆ ನಮ್ಮದು ನಡೆಯೋದಿಲ್ಲ. ಯಾಕಂದರೆ ಅದಕ್ಕೆ ಸಂಸತ್ ಸದಸ್ಯರು ಮುತುವರ್ಜಿ ವಹಿಸಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರನ್ನು ಹಿಡ್ಕೊಂಡು ಅವರಿಂದ ಏನು ಸಮಸ್ಯೆಗಳು ಬರ್ತವೆ, ಈ ರೈಲ್ವೆಗಳ ಬಗ್ಗೆ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ, ಈ ಎರಡರ ಬಗ್ಗೆ ಸಂಸತ್ ಸದಸ್ಯರು ಭಾಳಷ್ಟು ಆಸಕ್ತಿಯನ್ನು ತೆಕ್ಕೊಳ್ಬೇಕು, ಮುತುವರ್ಜಿ ತೆಕ್ಕೊಳ್ಬೇಕು, ಈ ಸಮಸ್ಯೆಯನ್ನು ಪರಿಹಾರ ಈ ಕೋಆರ್ಡಿನೇಷನ್ ಇದ್ರೆ ಬಿಡಿ. ಯಾಕಂದರೆ ನಮಗೆ ನಂತೂರು ಸರ್ಗೆ ಇವತ್ತಿಗೂ ನಮಗೆ ಕ್ಲಾರಿಟಿ ಬರ್ತಾ ಇಲ್ಲ. ಈಗ ಏನೋ ತಾತ್ಕಾಲಿಕವಾಗಿ ಹೋಗಿ ಅದನ್ನು ಸ್ವಲ್ಪ ವೈಡನಿಂಗ್ ಮಾಡೋದು, ಅದು ಮಾಡ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಇಲ್ಲ. ನಮ್ದು ಅವ್ರು ಮಾತೆತ್ತಿದ್ರೆ ನಮ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನಾವು ಅಲ್ಲಿಂದ ಬರಬೇಕು, ಅಲ್ಲಿಂದ ನಾವು ಕಳಿಸಿದೀವಿ, ಅದು ಆಗದೆ ಬರುವುದಿಲ್ಲ ಇವರು ಹೇಳುದು, ಅವರಿಗೆ ಅವರು ಇದೇ ಈ ರೀತಿ ಸಮಸ್ಯೆ ಇದೆ. ಬಹುಶಃ ಖಂಡಿತವಾಗಿ ಈ ಬಗ್ಗೆ ಸಂಸತ್ ಸದಸ್ಯರಲ್ಲೂ ನಾವು ಹಲವಾರು ಬಗ್ಗೆ ಚರ್ಚೆ ಮಾಡಿದ್ವಿ. ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಅವರು ಮಾಡ್ತಾ ಇದ್ದಾರೆ. ರೈಲ್ವೆ ಲೈನ್ಗಳು ಕೂಡ ಅದೇ ಸಮಸ್ಯೆಗಳಿವೆ. ಈಗಲೂ ಕೂಡ ಮಂಗಳಾದೇವಿ ಜಪ್ಪು ಕುಟ್ಪಾಡಿ ಏನಿದೆ ಆದ್ರಿಂದ ಕೂಡ ಸಮಸ್ಯೆ ಆಗಿರುವಂತದ್ದು, ಅದು ಅಂಡರ್ ಪಾಸ್ ಮಾಡುವಂಥದ್ದು ಅಥವಾ ಮೇಲ್ಸೇತುವೆಯನ್ನು ಮಾಡುವಂಥದ್ದು ಬಹಳ ಕಾಲಗಳು. ಈ ಎಲ್ಲ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವಂತ ಈ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಹೆಚ್ಚು ಅವ್ರು ಹೇಳ್ಬೋದು ನಾವು, ಅದೇ ಈಗ ರೈಲ್ವೆ ಅಂದ್ರೆ ನಾವು 50% ಆಯ್ತು 50% ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೆಲವು ಸರ್ತಿ ಬಹಳಷ್ಟು. ಕೊನೆ 2 ಪ್ರಶ್ನೆಗಳು. ಒಂದು, ಜಲಸಾರಿಗೆ ಬಗೆಗೆ ನಮ್ಮಲ್ಲಿ ವಿಪುಲವಾದಂಥ ಅವಕಾಶ ಇದೆ. ಬಹುಶಃ ಜಲಸಾರಿಗೆಯನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದರೆ ರಸ್ತೆಯ ಒಂದು ಬಹಳ ರೋಡ್ ಬ್ಲಾಕ್ ಇದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿರೋದು ತಡೆಗಟ್ಟಬಹುದಾಗಿದೆ ಅಂತ ಅನ್ನುವಂಥದ್ದು. ಒಂದೊಮ್ಮೆ ಜಲಸಾರಿಗೆಯ ಮೂಲಕನೇ ಅಭಿವೃದ್ಧಿಯಾದಂಥ ನಗರ ಇದು. ಏನಿದ್ರೂ ಕೂಡ ಜಲಸಾರಿಗೆ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಮಾತ್ರ ನಗರಗಳು ಅಂತ ಇದ್ದದ್ದು ಇಲ್ಲಿ ಒಂದು ಸಂದರ್ಭದಲ್ಲಿ. ಸೊ ಯಾಕೆ ಅದ್ರ ಬಗ್ಗೆ ಮನಸ್ಸಿಲ್ಲ ಅಂತ ಅನ್ನುವಂಥದ್ದು. ಇವತ್ತಿಗೆ ಜಲಸಾರಿಗೆ ಈಗ ಫಾರ್ ಎಕ್ಸಾಂಪಲ್ ಜಲಸಾರಿಗೆ ಇಲ್ಲಿಂದ ಗೋವಾ ಅಂತ ಹೇಳೋಣ, ಅದು ಇಲ್ಲಿಂದ ಮುಂಬೈವರೆಗೆ ಅಂತ ಹೇಳೋಣ. ಸಮಸ್ಯೆ ಏನಂದ್ರೆ ಇಲ್ಲಿಂದ ಒಂದು ಹಡಗು ಇಲ್ಲಿಂದ ಗೋವಾಕ್ಕೆ ಅದು ಮುಂಬೈ ಲಕ್ಷದ್ವೀಪದ ಹಡಗಿನ ಬಗ್ಗೆನೂ ಕೂಡ ಹೌದು, ಅಥವಾ ಪ್ರವಾಸಿ ಹಡಗನ್ನು ಒಂದು ಬೆಳವಣಿಗೆ ಮಾಡ್ಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಜಲಸಾರಿಗೆಯನ್ನು ಕೇವಲ ಪ್ರವಾಸೋದ್ಯಮಿಗೆ ಮಾತ್ರ ಇವತ್ತು ಅಥವಾ ಸರಕು ಸಾಗಾಣಿಕೆಗೆ ಮಾತ್ರ ನಾವು ಇವತ್ತು ಆಲೋಚನೆ ಮಾಡಬಹುದು ಹೊರತು ಲಕ್ಷದ್ವೀಪಕ್ಕೆ ಜನ ಹೋಗುವಂಥದ್ದು ಅದು ವಿಚಾರ ಬೇರೆ, ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ಅದು ಬೇರೆ ಅವರಿಗೆ ಅವಕಾಶಗಳಿಲ್ಲ. ಈಗ ಹಿಂದೆ ಜಲಸಾರಿಗೆ ಇಲ್ಲಿಂದ ಗೋವಾ, ಇಲ್ಲಿಂದ ಕೊಚ್ಚಿನ್, ಇಲ್ಲಿಂದ ಇದಕ್ಕೆ ಮುಂಬೈ ಎಲ್ಲ ಇತ್ತು. ಇವತ್ತಿಗೆ ಮುಂಬೈ ನಗರಕ್ಕೆ ಕೊಚ್ಚಿನಿಗೆ ಅಥವಾ ಅಲ್ಲ, ನಾನು ಆಗೋದಿಲ್ಲ, ನಗರದ ಒಳಗೇನೆ ಹೇಳ್ತಾ ಇದ್ದೇನೆ. ನಗರದ 2 ನದಿಗಳನ್ನ ಬಳಸಿಕೊಂಡು ಅಲ್ಲ ಜಲಸಾರಿಗೆ ಎಷ್ಟು ಮಾಡಿದ್ರು ಕೂಡ ಈಗ ಎಷ್ಟು ಅವಶ್ಯಕತೆಗಳು ಇಂಪಾರ್ಟೆಂಟ್ ಅಂದ್ರೆ ನೀಡ್ ಬೇಸ್ಡ್ ಆಗಬೇಕು. ನೀಡ್ ಬೇಸ್ಡ್ ಈಗ ನಮಗೆ ಜಲಸಾರಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಕಣ್ಣೂರಿನಲ್ಲಿ ನದಿಯಲ್ಲಿ ಈ ಬದಿಯಿಂದ ಆ ಬದಿಗೆ ಹೋಗ್ಲಿ ಜಲಸಾರಿಗೆ ಉಪಯೋಗ ಮಾಡ್ತಾರೆ. ಅದೇ ಜಲಸಾರಿಗೆ ಕಣ್ಣೂರಿನಿಂದ ನಾವು ಬಂದರಿಗೆ ಬರ್ಲಿಕ್ಕೆ ಜಲಸಾರಿಗೆ ಉಪಯೋಗ ಮಾಡೋಲ್ಲ, ಅವ್ರೇನ್ ಮಾಡ್ತಾರೆ ರಸ್ತೆ ಅದಕ್ಕಿಂತ ಸುಲಭದಲ್ಲಿ ಬರ್ಬೋದು. ಕಾರಣ ಯಾವುದು ಜನರಿಗೆ ಸುಲಭದಲ್ಲಿ ಆಗ್ತದೆ ಅದನ್ನು ಇವತ್ತು ಜಲಸಾರಿಗೆಯನ್ನು ನಾವು ಅಥವಾ ನಮ್ಮ ಹಳೆ ಬಂದರಿನಿಂದ ಕೂಳೂರಿಗೆ ಹೋಗ್ಲಿಕ್ಕೆ ನಾವು ಜಲಸಾರಿಗೆ ಮೇಲೆ ಹೋಗಿ ಅಂತ ಹೇಳಿದ್ರೆ ಇಲ್ಲಿಂದ ಬಂದರಿಗೆ ಸದ್ಯದ ಮಟ್ಟಿಗೆ ಅಂತೂ ನಾವು ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು. ಕೊನೆಯದಾಗಿ ಏರ್ಪೋರ್ಟ್ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮರಕಡದಲ್ಲಿ ನಿಂತು ಬಿಟ್ಟಿದೆ ಆ ಚತುಷ್ಪಥ ರಸ್ತೆ, ಅಲ್ಲಿಂದ ಏರ್ಪೋರ್ಟ್ ವರೆಗೆ ಆಗಬೇಕಾಗಿದೆ. ಏನ್ ಸರ್ ನ್ಯೂನತೆಗಳು? ಮಹಾನಗರ ಪಾಲಿಕೆಗೆ ಅಲ್ಲಿ ಮರವೂರಿನವರೆಗೆ ಮಾತ್ರ ಇದು ಇರೋದು, ಜುರಿಸ್ಟಿಕ್ಷನ್ ಇರೋದು, ಅಲ್ಲಿವರೆಗೆ ಆ ರಸ್ತೆ ಮುಂದೆ ಹೋಗಬೇಕಾಗಿದೆ. ಅದಕ್ಕೆ ಅನುದಾನದ ಕೊರತೆ ಇದೆ ಅಂತ ನಮಗೆ ಒಂದು ಇದು. ಯಾಕೆಂದರೆ ನಾವೇನು ಪ್ರೀಮಿಯಂ FIR ದುಡ್ಡನ್ನು ನಾವು ಅಲ್ಲಿಗೆ ಬಳಸಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ದುಡ್ಡಿದೆ, ಆದರೆ ಪ್ರೀಮಿಯಂ FIR ದುಡ್ಡನ್ನು ಯಾವ ರಸ್ತೆಯಲ್ಲಿ ಸಂಗ್ರಹ ಮಾಡಿದೆಯೋ ಆ ರಸ್ತೆಗೆ ಆದ್ಯತೆ ಕೊಡಬೇಕಂತ ನಮ್ಮ ಝೋನಲ್ ರೆಗ್ಯುಲೇಷನ್ ನಲ್ಲಿ ಇರುವುದು. ಅದರಿಂದ ಆ ದುಡ್ಡನ್ನು ಅಲ್ಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಎರಡನೇದಂದ್ರೆ 100 crores ನಲ್ಲಿ ಅದನ್ನು ಪ್ರಸ್ತಾವನೆ ಮಾಡಬೇಕು. ಇಷ್ಟವರೆಗೆ 100 ಕೋಟಿ ಅದರಲ್ಲಿ ಪ್ರಸ್ತಾವನೆ ಮಾಡಿ ಅಲ್ಲಿವರೆಗೆ ಕೊಂಡು ಹೋಗಿದ್ದಾರೆ. ಮುಂದಕ್ಕೆ ಇನ್ನು ಮುಂದೆ ನಾವು 100 ಕೋಟಿ ಬಂದವಾಗ ಅಥವಾ ಸರ್ಕಾರದ ಬಂದ ಅದನ್ನು ಮುಂದುವರಿಸಬೇಕು ಹೊರತು ಇವತ್ತಿಗೆ ಸದ್ಯಕ್ಕೆ ಇಮಿಡಿಯೇಟ್ ಸರ್ಕಾರದಲ್ಲಿ ಅಥವಾ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೇನೆ ಮೀಸಲಿಟ್ಟ ಅನುದಾನ ಇಲ್ಲ. ಹಿಂದೆ ನಾವು ಆರಂಭ ಮಾಡುವಾಗ ನಾವು ಅದನ್ನು ಒಂದು ಅಸೈಡ್ ಸ್ಕೀಮ್ ಅಂತ ಆ ಯೋಜನೆ, ನಾನು ಆಗ ಮಹಾನಗರ ಪಾಲಿಕೆ ಆಯುಕ್ತನಾಗಿದೆ, ನಾನೇ ಫಸ್ಟ್ ಆ ಯೋಜನೆಯನ್ನು ತಂದವನೇ. ನಾನು 2-3 ಸಲ ಡೆಲ್ಲಿಗೆ ಹೋಗಿ ಆ ಅಸೈಡ್ ಯೋಜನೆಯಲ್ಲಿ ಆ ಯೋಜನೆಯನ್ನು ಸಬ್ಮಿಟ್ ಮಾಡಿಸಿ ನಂತರ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಇದು ಮಾಡಿ ಪ್ರೆಸೆಂಟೇಷನ್ ಮಾಡಿ ಆಗ ಸರ್ಕಾರ ನಮಗೆ ಮಂಜೂರಾತಿಯನ್ನು ಕೊಟ್ಟಿದ್ದು ಅಸೈಡ್ ಸ್ಕೀಮ್ ಅಂತ. ಆದ್ರಿಂದ ನಾವು KPT ಶುರು ಮಾಡಿದೆವು ಕಾಂಕ್ರೀಟಿಂಗರಣ. ಅದರಲ್ಲಿ ಆಯ್ತು. ಅದು ನಂತರ ಸ್ವಲ್ಪ ಅನುದಾನವನ್ನು 100 ಕೋಟಿಯಲ್ಲಿ ಬಳಸಿದ್ರು ಅದಕ್ಕೆ. ಇವತ್ತಿಗೆ ನಮಗೆ ಬೇರೆ ಯಾವುದು ಅನುದಾನ ಕಾಣ್ತಾ ಇಲ್ಲ. ಯಾವುದು ಯೋಜನೆಗೆ ನಾವು ಅಳವಡಿಸಬೇಕು ಹೊರತು ಇಲ್ಲಾಂದ್ರೆ ಸರ್ಕಾರದಿಂದ ನಾವು ವಿಶೇಷ ಅನುದಾನ ತೆಕ್ಕೊಳ್ಬೇಕು, ಇಲ್ಲ 100 ಕೋಟಿಯಲ್ಲಿ
ಮಾಡಿ ಅದನ್ನು ಪುನಃ, ಆದರೆ ಅದು ಅವಶ್ಯಕತೆ ಇದೆ. ಎಸ್ ಯಾಕಂದ್ರೆ ನಮ್ದು ಅದು ಗೇಟ್ವೇ ಇದ್ದಾಗೆ, ಹೌದು ಹೌದು ನಮ್ಮ ಎಂಟ್ರಿ ಇದ್ದಾಗೆ ಸರ್. ಹೌದು ಎಸ್. ಈ ಒಂದು ಹೊತ್ತಿನಲ್ಲಿ ಈ ಒಂದು ಇವಷ್ಟು ಅಂದರೆ ಪ್ರವಾಸೋದ್ಯಮ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್. ಧನ್ಯವಾದಗಳು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ MLA ಏನಂತಾರೆ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪಂದನ ವಾಹಿನಿ. ನಮಸ್ಕಾರ.